ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಂಗಣದಲ್ಲಿ ಇಂದು ಬಾಲಿವುಡ್, ಸ್ಯಾಂಡಲ್ವುಡ್, ಕೋಸ್ಟಲ್ವುಡ್ ತಾರೆಯರ ಸಮಾಗಮ ನಡೆಯಿತು. ಅಷ್ಟಕ್ಕೂ ಈ ಎಲ್ಲಾ ತಾರೆಯರು ಯಾಕೆ ಬಂದಿದ್ರು ಅಂತೀರಾ? ಈ ಸ್ಟೋರಿ ನೋಡಿ. ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಂಗಣದಲ್ಲಿ ವಿಶ್ವ ಬಂಟರ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಬಂಟ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವ ಚಲನಚಿತ್ರ ತಾರೆಯರನ್ನ ಆಹ್ವಾನಿಸಲಾಗಿತ್ತು. ಮಧ್ಯಾಹ್ನ ನಡೆದ ತಾರೆಯರ ಸಮಾಗಮದ ವೇದಿಕೆಯಲ್ಲಿ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ, ದಯಾ ಶೆಟ್ಟಿ, ಸ್ಯಾಂಡಲ್ವುಡ್ ನಟರಾದ ರಕ್ಷಿತ್ ಶೆಟ್ಟಿ, ಶ್ರೀನಿಧಿ ಶೆಟ್ಟಿ, ಅವಂತಿಕಾ ಶೆಟ್ಟಿ, ಗುರು ಕಿರಣ್, ಶಿವಧ್ವಜ್, ಶೈನ್ ಶೆಟ್ಟಿ, ರಾಜ್ ಶೆಟ್ಟಿ ಹೀಗೆ ಹಲವಾರು ಸಿನಿಮಾ ತಾರೆಯರ ಸಮಾಗಮ ನಡೆಯಿತು. ಸುಮಾರು 50ಕ್ಕೂ ಹೆಚ್ಚು ಬಂಟ ಸಮುದಾಯದ ತಾರೆಯರನ್ನ ಸನ್ಮಾನಿಸಲಾಯಿತು. ಬಂಟ ಸಮುದಾಯದ ಆಚಾರ ವಿಚಾರ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ತುಳುನಾಡಿನ ಸಂಸ್ಕೃತಿಯ ಅನಾವರಣ ವೇದಿಕೆಯಲ್ಲಿ ನಡೆಯಿತು. ಸ್ಟ್ಯಾಟಸ್ ಕೊಡ್ದು ಪೂಜೆ ಮಾಡ್ಬೋದು ನಮ್ಮ ಅಪ್ಪನ ಒಕ್ಕ ವೆರಿ ಕಾನ್ಷಿಯಸ್ ರಿಲಿಜಿಯಸ್ಲಿ ನಮ್ಮ ಭಾರಿ ಕಾನ್ಷಿಯಸ್ ನಮ್ಮ ಎಡ್ಯುಕೇಷನ್ ಸಿಸ್ಟಮ್ ಫ್ಯಾಂಟಾಸ್ಟಿಕ್ ಈ 12th ಮುಟ್ಟ ತುಯಡಲ್ಲ ಜೋಕ್ಲೆಗ್ ಎಡ್ಯುಕೇಷನ್ ಉಂಟು ಐದು ಬೊಕ್ಕ ಬೊಂಬಾಯಿ ಬರ್ತಿದ್ಲ ಕೆಲಸ ಮಲ್ತಿದ್ಲ ಇದು ಬಣ್ಸಂಗಲ ತುಯಡ ಕಂಡಾಪಟ್ಟೆ ಕೆಲಸ ಖುಷಿ ಆಗ್ತದೆ. ಯಾಕಂದರೆ ಎಲ್ಲ ಬಂಟು ಒಂದೇ ಜಾಗದಲ್ಲಿ ಸೇರಿದ್ದಾರೆ. ಎಲ್ಲರ ಜೊತೆ ನೋಡೋಕ್ಕೆ ಖುಷಿ ಆಗ್ತದೆ. ನಮ್ಮ ಬಂಟ ಸಮಾಜದಿಂದ ಎಲ್ಲ ಮಾಡೋಕ್ಕಾಗುತ್ತೆ. ಅದು ನಾವು ನಮ್ಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ಜೊತೆ ಕೂಡಿದಾಗ ಇನ್ನೂ ಏನಾದರೂ ಮಾಡಬೇಕು ಅಂತ ಆಸೆ ಆಗುತ್ತೆ. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಹುಟ್ಟಿದ ಊರು ಇದು. ಸೊ ಇಲ್ಲಿ ಬಂದು ಈ ಥರ ಇಷ್ಟು ಜನರ ಮುಂದೆ ಜನರಲಿ ಅಷ್ಟು ಆಪರ್ಚುನಿಟಿ ಸಿಗಲ್ಲ. ಯಾಕಂದರೆ ಇವರೆಲ್ಲ ಸೇಮ್ ಕಮ್ಯುನಿಟಿ. ಸೊ ಅದು ತುಂಬ ಖುಷಿ ಆಗ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನ ಸೋರೆಗೊಂಡಿತು. ರೀತಿಯಲ್ಲಿ ದಂಬೆಕಲ್ಲನ್ನು ಹೊತ್ತುಕೊಂಡು 10,000ಕ್ಕೂ ಅಧಿಕ ಬಂಟರು ಬಂಟರ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.